ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಪ್ರತಿ ಸಂಚಿಕೆಯಲ್ಲೂ ಕೂಡ ನಿಮಗೆ ವಿಭಿನ್ನ ರೀತಿಯಾದಂಥ ಖಾದ್ಯಗಳು ನಾವು ಕಲಿಸ್ತಾನೆ ಇದ್ದೀವಿ. ನಿಮ್ಮ ರೆಸಿಪಿ ಬುಕ್ಕಲ್ಲೂ ಕೂಡ ಪ್ರತಿಯೊಂದು ಖಾದ್ಯಗಳು ಕೂಡ ಎಂಟರ್ ಆಗ್ತಾ ಇದೆ ಅಂತ ಆಶಿಸ್ತೀವಿ. ಹಾಗೆಯೇ ಇವತ್ತಿನ ಈ ಸಂಚಿಕೆಯಲ್ಲೂ ಕೂಡ ಇನ್ನೆರಡು ಹೊಸ ರೆಸಿಪಿ ನಿಮ್ಮ ರೆಸಿಪಿ ಬುಕ್ಗೆ ಸೇರ್ಕೊಳ್ಳೋದಕ್ಕಿದೆ. ಇದನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಮಮತಾ ಕೋಟ್ಯಾನ್. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಮೇಡಮ್. ಸೊ ಯಾವಾಗಲೂ ಬರುವಾಗ ವೆರಿ ಟೇಸ್ಟಿ ರೆಸಿಪೀಸ್ ನಮಗೆ ಹೇಳ್ಕೊಡ್ತೀರಿ. ಸೊ ಅದೊಂಥರ ನಗುಮುಖದಲ್ಲಿ ನೀವು ಮಾಡೋದ್ರಿಂದ ಅದು ಅಷ್ಟು ಟೇಸ್ಟಿ ಆಗುತ್ತೆ ಏನೋ ಗೊತ್ತಿಲ್ಲ, ಬಟ್ ತುಂಬ ಟೇಸ್ಟಿ ಆಗಿರುತ್ತೆ. ಥ್ಯಾಂಕ್ ಯು. ಸೊ ಇವತ್ತು ಯಾವ ಅಡುಗೆನ ಹೇಳ್ಕೊಡ್ತಾ ಇದ್ದೀರಿ? ಉದ್ದಿನ ಹಿಟ್ಟಿಂದ ಪಿಜ್ಜಾ. ದೋಸೆ ಮಾಡೋದನ್ನು ನೀವು ಪಿಜ್ಜಾ ಮಾಡ್ತಾ ಇದ್ದೀರಾ? ಉದ್ದಿನ ಹಿಟ್ಟಿಂದು ಪಿಜ್ಜಾ ಅಂದರೆ ಒಂದೇ ವಡೆ ಮಾಡ್ತಾರೆ ಉದ್ದಿನ ಹಿಟ್ಟಿದ್ದು, ಹೌದು, ಇಲ್ಲಾದರೆ ದೋಸೆಗೆ ಮಾಡ್ತಾರೆ. ನೀವು ಪಿಜ್ಜಾ ಬೇರೆ ಮಾಡ್ತಿದ್ದೀರಾ ಅದರಿಂದ. ಸೊ ವೆರಿ ಡಿಫ್ರೆಂಟ್ ರೆಸಿಪಿ. ಇನ್ನೊಂದು ಕಟ್ಲೆಟ್ ಅಂದರೆ ಊಟ ಜೊತೆ ಒಂದು ರಸಮ್ ಇದ್ರೆ ಸೈಡ್ ಡಿಶ್ ಆಗಿ. ಕಟ್ಲೆಟ್ ಈಗ ತವಾ ಫ್ರೈ ವೆಜ್. ಸರಿ, ನೋಡೋಣ ಯಾವ ರೀತಿ ಇರುತ್ತೆ. ನೀವು ಹೇಳ್ತಾ ಇದ್ರಿ ಕಟ್ಲೆಟ್ ಅದು ಈವ್ನಿಂಗ್ ಚೆನ್ನಾಗಿರುತ್ತೆ, ಊಟಕ್ಕೆ ಚೆನ್ನಾಗಿರುತ್ತೆ. ನಾನು ಹೇಳ್ತೀನಿ. ಓಕೆ, ನೀವೇ ಹೇಳಿ. ಓಕೆ, ಬನ್ನಿ ಮೇಡಮ್ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್, ಫಸ್ಟ್ ಈಗ ನಮಗೆ ಯಾವುದು ಉದ್ದಿನ ಪಿಜ್ಜಾ ಅಂತ ಹೇಳಿದ್ರಿ. ಸೊ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ, ಯಾವ ಟೈಪ್ ಬರುತ್ತಪ್ಪ ಇದು ಉದ್ದಿನ ಪಿಜ್ಜಾ. ಸೊ ಸ್ಟಾರ್ಟ್ ಮಾಡೋಣ ಫಸ್ಟ್. ಅದೇ ಬಹುಶಃ ಹೌದು. ಓಕೆ, ಹೇಗೆ ಸ್ಟಾರ್ಟ್ ಮಾಡೋದು? ನಾನು ಉದ್ದಿನ ಹಿಟ್ಟನ್ನು ಮನೆಯಲ್ಲೇ ರನ್ ಮಾಡಿ ಉಪ್ಪು ಹಾಕಿ ರನ್ ಮಾಡಿ ತಂದೇನೆ. ಬರೀ ಉದ್ದಿನ ಬೇಳೆದು ಮಾತ್ರ? ಹೌದು. ಓಕೆ, ಅಂದ್ರೆ ಇದು ಎಷ್ಟೊತ್ತು ನೀವು ನೆನೆಸಿದ್ರಿ? ಎಷ್ಟೊತ್ತು ಅದನ್ನ ಅಂದ್ರೆ ಫರ್ಮೆಂಟ್ ಏನಾದ್ರು ಮಾಡೋದಕ್ಕೆ ಇಡ್ಬೇಕಾ, ಹೇಗೆ? ಇಡ್ಬೇಕು, ಅಂದ್ರೆ ರಾತ್ರಿ ನೆನೆಸಿ ಬೆಳಿಗ್ಗೆ ರನ್ ಮಾಡಿ ತಂದದ್ದು. ಇದಕ್ಕೆ ಸ್ವಲ್ಪ ಎಷ್ಟೊತ್ತು ರುಬ್ಬಿದ ನಂತರ ಎಷ್ಟೊತ್ತು ಇಟ್ಕೊಳ್ಬೇಕು? ಕಾಲ್ ಗಂಟೆ ಆದ್ರೂ ಆಗ್ಬೋದು, ಅರ್ಧ ಗಂಟೆ ಆದ್ರೂ ಸಾಕು. ಅಷ್ಟೇ ಸಾಕು. ಓಕೆ ಓಕೆ, 10 ನಿಮಿಷದಲ್ಲಿ ಕೂಡ ಮಾಡ್ಬೋದು. ಇಮಿಡಿಯೇಟ್ ಕೂಡ ಆಗುತ್ತೆ. ಸೊ ನೀವು ರೆಡಿ ಮಾಡಿ ತಂದಿದ್ದೀರಾ ಅಂದ್ರೆ ಸ್ವಲ್ಪ ಲಾಂಗ್ ಪ್ರೋಸೆಸ್ ಇದೆಯೇನೋ ಅನ್ಕೊಂಡೆ. ಇಲ್ಲ, ಓಕೆ, ತಕ್ಷಣ ಮಾಡ್ಬೋದು ಮೇಡಮ್. ಇದಕ್ಕೆ ನಾನು ಶುಂಠಿ ತುರಿ ಹಾಕಿದ್ದೇನೆ ಮೇಡಮ್. ಅಂದ್ರೆ ಉದ್ದಿನ ಹಿಟ್ಟು ಗ್ಯಾಸ್ಟ್ರಿಕ್ ಆಗ್ತದಲ್ಲ, ನಾವು ಉದ್ದಿನ ಹಿಟ್ಟೆಲ್ಲ ಮಾಡುವಾಗ ಶುಂಠಿ, ಕೈಮೆಣಸು, ಕರಿಬೇವು ಎಲ್ಲ ಹಾಕ್ತೇವಲ್ಲ. ಇದಕ್ಕೆ ನಾನು ಸ್ವಲ್ಪ ಅಂದ್ರೆ ರನ್ ಆದ್ಮೇಲೆ ಶುಂಠಿ ತುರಿ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕ್ತೇನೆ. ಬರೀ ಉದ್ದಿನ ಹಿಟ್ಟು ಮಾತ್ರ? ಖಾಲಿ ಉದ್ದಿನ ಹಿಟ್ಟು ಮಾತ್ರ ಮೇಡಮ್. ಇದು ದೋಸೆ ಹದಕ್ಕೆ ನೀವು ರುಬ್ಕೊಂಡಿದ್ದೀರಾ? ಸ್ವಲ್ಪ ದಪ್ಪ, ದೋಸೆ ಇಡ್ಲಿ ಮಾಡ್ತೇವಲ್ಲ, ದೋಸೆ ಹದಕ್ಕಿಂತ ಸ್ವಲ್ಪ ಜಾಸ್ತಿ ದಪ್ಪ. ಹೌದು. ನೆಕ್ಸ್ಟ್ ಕೊಡಿ ಮೇಡಮ್. ಡೈರೆಕ್ಟಾ? ಹೌದು. ಓಹ್, ಬಾರಿ ಜಟ್ಪಟ್ ಅಂತ ಆಗುತ್ತೆ ಇದು ಈ ಪಿಜ್ಜಾ. ಗ್ಯಾಸ್ ಆನ್ ಮಾಡ್ಕೊಳ್ಳ ಮಾಡಿ. ಇನ್ನು ಬಿಸಿ ಆಗಲಿ ಮೇಡಮ್. ತವಾ ಬಿಸಿ ಆಗಲಿ. ಮಾಮೂಲಿ ಪಿಜ್ಜಾ ಎಲ್ಲ ಗೋಧಿ ಹಿಟ್ಟಿನಿಂದ ಮಾಡ್ತಾರೆ, ಈಸ್ಟ್ ಎಲ್ಲ ಹಾಕಿ ಮಾಡುದು. ಹೌದು, ಇದು ಉದ್ದಿನ ಹಿಟ್ಟಿಂದ. ಬರೀ ಉದ್ದಿನ ಹಿಟ್ಟು ಅದಾದ್ರೆ ಸ್ವಲ್ಪ ನಾವು ಕಲ್ಸ್ಕೊಳ್ಬೇಕು, ನಾದ್ಕೊಳ್ಬೇಕು. ಇದು ಗಟ್ಟಿಯಾಗಿ ರುಬ್ಕೊಂಡ್ರಾಯ್ತು. ಹೌದು, ಸ್ವಲ್ಪ ನೀರಾದ್ರೆ ಪರವಾಗಿಲ್ಲ, ತೊಂದರೆ ಇಲ್ವಾ? ಸ್ವಲ್ಪ ಜಾಸ್ತಿ ಅಲ್ಲ. ನೋಡ್ಬೇಕು ಹೇಗೆ ಬರುತ್ತೆ ಅಂತ. ಇದೊಂದು ತುಂಬಾ ಕುತೂಹಲ ಇದೆ ನನಗಿದು. ಯಾಕೆ ಅಂತ ಹೇಳಿದ್ರೆ ಯೂಶುವಲಿ ಪಿಜ್ಜಾ
ಪಿಜ್ಜಾ ಬೇಸ್ ಕೂಡ ಸಿಗುತ್ತೆ. ಹೌದು. ಆದರೆ ಇದನ್ನೆಲ್ಲ ನಾವು ಮಾಡ್ಕೊಳ್ಳುವಾಗ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಅದು. ಬಟ್ ಇದು ಮನೆಯಲ್ಲೇ ಮಾಡಿಕೊಂಡ್ರೆ ಇನ್ನೂ ಸುಲಭ ತಿನ್ಸೋದಕ್ಕೆ. ಕೆಲವರು ಮೈದಾ ಒಳ್ಳೇದಲ್ಲ ಹೇಳ್ತಾರೆ, ಅದಕ್ಕೆ ಇದು ಬೆಸ್ಟ್ ಆಗ. ವೆರಿ ನೈಸ್. ಬಿಸಿ ಆಗಿದೆ. ಗ್ಯಾಸ್ ಸ್ಲೋ ಫ್ಲೇಮಲ್ಲಿ ಇರ್ತದೆ ಓಕೆ. ನಮ್ಮ ಸನ್ ಪ್ರೀಮಿಯಂ ಆಯಿಲಾ? ಹೌದು ಮೇಡಮ್. ಓಕೆ. ಮೊದಲೇ ಹಾಕ್ಕೊಂಡು ರೆಡಿ ಇಟ್ಕೊಂಡಿದ್ದೀರಿ? ಹೌದು. ಗ್ಯಾಸ್ ಸಣ್ಣ ಉರಿಯಲ್ಲಿ ಇಡ್ಬೇಕು ಮೇಡಮ್, ಫಾಸ್ಟ್ ಬೇಡ. ದಪ್ಪ ಪಿಜ್ಜಾ ಬೇಸ್ ಥರನೇ ದಪ್ಪಕ್ಕೆ ಹಾಕೊಳ್ಳೋದು? ಹೌದು ಮೇಡಮ್. ಒಂದು ಪಿಜ್ಜಾ ಮಾಡಬೇಕು ಅಂದರೆ ಎಷ್ಟು ಉದ್ದಿನ ಬೇಳೆ ಬೇಕಾಗುತ್ತೆ? ನಮಗೆ ಎಷ್ಟು ಬೇಕಷ್ಟು, ಅಂದರೆ ಒಂದು ಲೋಟೆ ಅದಕ್ಕೆ ನಾವು ಮಾಡಿಕೊಂಡ್ರೆ ಹೌದು. ಬೇಕಾದ್ರೆ ಅದು ನಾವು ಹುಯ್ಯುವಾಗ ಮಾತ್ರ ಸ್ವಲ್ಪ ದೋಸೆ ಥರ ದಪ್ಪಕ್ಕೆ ಹೌದು ಹಾಕೊಳ್ಳೋದು. ಮೇಡಮ್. ಓಕೆ. ಹೆಚ್ಚಿಗೆ ಆದರೆ 2 ಆಯಿತು. ಹೌದು. ಮುಚ್ಚಳ ಮುಚ್ಚು ಮೇಡಮ್. ಅಂದರೆ ಸಣ್ಣ ಉರಿಯಲ್ಲಿ ಬೇಯಬೇಕು. ಆನಂತರ ಅದನ್ನು ಟರ್ನ್ ಮಾಡಿ ಸಾಸ್ ಎಲ್ಲ ಹಾಕ್ಲಿಕ್ಕಿದೆ. ಓ ಓಕೆ. ಸೊ ಇದು ಸ್ವಲ್ಪ ದೋಸೆ ಥರನೇ, ಹೌದು. ಆದರೆ ಅಕ್ಕಿ ಇಲ್ಲ ಇದಕ್ಕೆ. ಇಲ್ಲ. ಸೊ ಹಾಗಾಗಿ ಬರೀ ಉದ್ದಿನ ಬೇಳೆಯಿಂದ ಮಾಡ್ಕೊಳ್ತಾ ಇರೋದು. ಸೊ ಇದು ಹೇಗೆ ಥಾಟ್ ಬಂತು? ಏನಾದರೂ ಎಲ್ಲಾದರೂ ಟ್ರೈ ಮಾಡಿದ್ರಾ, ಟೇಸ್ಟ್ ಮಾಡಿದ್ರಾ, ಅಥವಾ ನೀವೇ ನಿಮ್ಮದೇ ಒಂದು ಇನೋವೇಟಿವ್? ನಾನೇ ಮಾಡಿದ್ದೆ. ನಿಮ್ಮದೇ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದ್ದೇನೆ. ಆಮೇಲೆ ಎಲ್ಲ ನಾನೇ ನನ್ನ ಮೇಲೆ ಟ್ರೈ ಮಾಡ್ತಿದ್ದೀರಾ ಏನೋ ಅನ್ಕೊಂಡೆ. ಮನೆಯಲ್ಲಿ ಮಾಡಿ ತಿಂದು ಆಮೇಲೆ ಇಲ್ಲಿ ಬಂದು ಮಾಡಿ. ಹಾಗಾದ್ರೆ ಪರವಾಗಿಲ್ಲ, ಟೆನ್ಷನ್ ಫ್ರೀಯಲ್ಲಿ ಕೊಡ್ಬೋದು. ಆಗಿದೆ ಮೇಡಮ್. ಈಗ ಇದನ್ನು ಟರ್ನ್ ಮಾಡುವ. ಇದಕ್ಕೀಗ ಟೊಮೆಟೊ ಕೆಚಪ್ ಹಾಕ್ತಿದ್ದೇನೆ. ತವದಲ್ಲೇ ಇರುವಾಗ ಎಲ್ಲ ಹಾಕೊಂಡು ಇದು ಮಾಡ್ಕೊಳ್ಳೋದು. ಈಗ ಕ್ಯಾಪ್ಸಿಕಮ್ ಹಾಕ್ತಿದ್ದೇನೆ. ಟೊಮೆಟೊ, ಈರುಳ್ಳಿ ಮೇಡಮ್. ಓಕೆ. ರೆಡ್ ಚಿಲ್ಲಿ ಸಾಸ್, ಚೀಸ್ ಹಾಕ್ತಿದೆ ಮೇಡಮ್. ಇದು ಚೀಸ್ ಕಟ್ ಮಾಡಿ ಹಾಕ್ಬೋದು, ಫುಲ್ ಹಾಕ್ಬೋದು. ತುರಿದು ಹಾಕೊಂಡ್ರೂ ಆಗುತ್ತೆ, ಹಾಗೇನೆ. ಈಗ ಮುಚ್ಚಳ ಮುಚ್ತಿದ್ದೇನೆ. ಓಕೆ. ಇಂಡಿಯನ್ ಪಿಜ್ಜಾ. ನಾವು ಹೋಮ್ ಮೇಡ್ ಪಿಜ್ಜಾ, ಇದು ಇಂಡಿಯನ್ ಪಿಜ್ಜಾ. ಯಾರಾದರೂ ಯೋಚನೆ ಮಾಡಿರ್ತಾರೋ ಉದ್ದಿನ ಹಿಟ್ಟಿಂದ ಪಿಜ್ಜಾ ಮಾಡ್ಬೋದು ಅಂತ. ಸೊ ಅದೇ ಅಲ್ವಾ. ಸೊ ನಮ್ಮ ಇಂಡಿಯನ್ ವಿಮೆನ್ ತಾಯಂದ್ರು ಹೊರಗಡೆ ಜಂಕ್ ಫುಡ್ ಜಾಸ್ತಿ ತಿಂತಾರೆ ಮಕ್ಕಳು ಅಂತ ತಕ್ಷಣ ಅದ್ರ ಸಬ್ಸ್ಟಿಟ್ಯೂಟ್ ಏನಾದರೂ ಮನೇಲೇ ಮಾಡೋಕ್ಕಾಗುತ್ತಾ, ಅದನ್ನು ಎಲ್ಲರೂ ಕೂಡ ಟ್ರೈ ಮಾಡ್ತಾರೆ. ಆ್ಯಕ್ಚುಲಿ ಈ ಒಂದು ನಮ್ಮ ಕಿಚನಲ್ಲಿ ಎಲ್ಲರೂ ಬರುವಾಗ ಹೆಚ್ಚು ಜನ ಹೇಳಿದ್ದಿದೆ, ನನ್ನ ಮಕ್ಕಳಿಗೆ ಹೊರಗಡೆ ತಿನ್ನೋ ಬದಲು ಮನೆಯಲ್ಲೇ ಅದನ್ನು ಮಾಡ್ಕೊಳ್ಳೋಣ ಅಂಥೇಳಿ ಈ ರೀತಿಯಾಗಿ ಮಾಡಿದೆ. ಇದರಿಂದ ಮಾಡಿದೆ, ಅದರಿಂದ ಮಾಡಿದೆ. ಇದು ಪಿಜ್ಜಾವನ್ನು ಉದ್ದಿನ ಹಿಟ್ಟಿಂದ ಮಾಡಿದ್ದು ಫಸ್ಟ್ ಟೈಮ್. ಸೊ ವೆರಿ ಇನ್ನೋವೇಟಿವ್ ಆ್ಯಕ್ಚುಲಿ. ಸೊ ಒಳ್ಳೆ ಥಾಟ್. ನೋಡಬೇಕು ಟೇಸ್ಟ್ ಹೇಗೆ ಬರುತ್ತೆ, ಆಮೇಲೆ ನೋಡ್ತೀನಿ ಅಷ್ಟೇ. ನೀವು ಟೇಸ್ಟ್ ನೋಡಿ ಹೇಳಿ. ಯಾ ಅಂದರೆ ಉದ್ದಿನ ಹಿಟ್ಟಿಗೆ ನಾವು ಶುಂಠಿ ಎಲ್ಲ ಹಾಕಿದ್ದೇವೆ ಅಲ್ಲ, ಉಪ್ಪು ಹಾಕಿ ರನ್ ಮಾಡಿದ್ದು. ಆಮೇಲೆ ಟೊಮೆಟೊ ಸಾಸ್ ಸಿಹಿ ಇರ್ತದೆ. ಇನ್ನು ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ ಎಲ್ಲ ಸಲಾಡಲ್ಲಿ ಸ್ಯಾಲಡ್ ಅಲ್ಲ, ಪಿಜ್ಜಾಲು ಆ ರೀತಿಯಾಗಿ ಸಿಗುತ್ತೆ. ಸೊ ಇನ್ನೂ ಅದನ್ನ ಬೇಕಾದ್ರೆ ಸೊ ಎಕ್ಸಾಕ್ಟ್ ಪಿಜ್ಜಾ ತರ ಬೇಕಂದ್ರೆ ಈ ಆಲಿವ್ಸ್ ಅದು ಎಕ್ಸ್ಟ್ರಾ, ಅದು ಎಕ್ಸ್ಟ್ರಾ ವೆಗನ್ಸ್. ಬಟ್ ಇದು ಇಷ್ಟಕ್ಕೆ ಸಾಕಾಗುತ್ತೆ ಬಹುಶಃ. ವೆರಿ ನೈಸ್. ನೋಡ್ತೇನೆ ಮೇಡಮ್ ಆಗಿದೆ ಅಂತ. ಆಗಿದೆ ಮೇಡಮ್. ಚೀಸ್ ಕೂಡ ಮೆಲ್ಟ್ ಆಗಿದೆ. ಹೌದು, ಆಫ್ ಮಾಡಿ. ಬಿಸಿ ಬಿಸಿಯಾದಂತಹ ಟೇಸ್ಟಿಯಾದ ಹೋಮ್ ಮೇಡ್ ಪಿಜ್ಜಾ ರೆಡಿ. ಥ್ಯಾಂಕ್ ಯು ಸೋ ಮಚ್.
ಸೊ ಹೋಮ್ ಮೇಡ್ ಪಿಜ್ಜಾ ಇದು ನೋಡುವಾಗ ಎಕ್ಸಾಕ್ಟ್ಲಿ ಈ ಥರ ನಾವು ಹೊರಗಡೆ ಸಿಗುವಂಥ ಪಿಜ್ಜಾ ಥರನೇ ಕಾಣ್ತಾ ಇದೆ. ಥ್ಯಾಂಕ್ ಯು. ಪಿಜ್ಜಾ ಮನೆಯಲ್ಲೇ ಮಾಡ್ಕೊಳ್ಬೋದು, ಕಮ್ಮಿ ವೆಚ್ಚದಲ್ಲಿ ಮಾಡ್ಕೊಳ್ಬೋದು. ಇದಂತೂ ತೀರಾ ಕಮ್ಮಿ ವೆಚ್ಚದಲ್ಲಿ ಕೂಡ ಮಾಡ್ಕೊಳ್ಬೋದು ಆ್ಯಂಡ್ ಹೆಲ್ದಿ ಕೂಡ. ಹೇಗೆ? ಸೊ ಸ್ವಲ್ಪ ಡಿಫ್ರೆಂಟ್ ಇದೆ, ಸ್ವಲ್ಪ ಅಲ್ಲ ತುಂಬಾ ಡಿಫ್ರೆಂಟ್ ಇದೆ. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಹೋಮ್ ಮೇಡ್ ಪಿಜ್ಜಾ ತಯಾರಿಸೋ ವಿಧಾನ. ಮೊದಲಿಗೆ 4 ಗಂಟೆಗಳ ಕಾಲ ನೆನೆಸಿದ ಉದ್ದಿನ ಬೇಳೆಯನ್ನು ನುಣ್ಣಗೆ ರುಬ್ಬಿಕೊಂಡು ಶುಂಠಿ ತುರಿಯನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದಪ್ಪನೆ ದೋಸೆಯನ್ನು ಹುಯ್ದು ಸಣ್ಣ ಉರಿಯಲ್ಲಿ ಬೇಯಿಸಿ. ಆನಂತರ ತಿರುವಿ ಹಾಕಿ ಮೇಲಿನಿಂದ ಟೊಮ್ಯಾಟೊ ಕೆಚಪ್ಪನ್ನು ಸವರಿ ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್, ಟೊಮ್ಯಾಟೊ, ಈರುಳ್ಳಿ, ಚಿಲ್ಲಿ ಸಾಸ್, ಚೀಸನ್ನು ಹರಡಿ ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಹೋಮ್ ಮೇಡ್ ಪಿಜ್ಜಾ ರೆಡಿ. ಸೊ ಬಿಸಿ ಬಿಸಿ ಪಿಜ್ಜಾ ರೆಡಿಯಾಗಿದೆ, ಸ್ಮೋಕಿಂಗ್ ಹಾಟ್. ನೆಕ್ಸ್ಟ್ ಕೂಡ ಯಾವುದೋ ಯಮ್ಮಿ ಟೇಸ್ಟಿ ರೆಸಿಪಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳೋದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆ ನೀವು ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸೊ ಯಮ್ಮಿ ಪಿಜ್ಜಾ ರೆಡಿಯಾಗಿದೆ, ಹೋಮ್ ಮೇಡ್ ಪಿಜ್ಜಾ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ರೆಸಿಪಿ ಅಂತ ಹೇಳಿದ್ರಿ? ಆಗ ಹೇಳಿದ್ರಿ ಕಟ್ಲೆಟ್, ಮಿಕ್ಸ್ಡ್ ವೆಜಿಟೇಬಲ್ ಕಟ್ಲೆಟ್. ಸೊ ಕಟ್ಲೆಟ್ ಅಂದರೆ ನಾವು ಯೂಶ್ವಲಿ ಅಂದ್ಕೊಳ್ಳುವಂಥದ್ದು ಸಂಜೆಗೆ ಟೀ ಟೈಮ್ ಸ್ನ್ಯಾಕ್ ಅಂತೇಳಿ. ನೀವು ಊಟಕ್ಕಾಗತ್ತೆ ಅಂತ ಹೇಳಿದ್ರಿ. ಯಾವ ರೀತಿ ಇರುತ್ತೆ ನಾನು ಕಾಯ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಬೌಲ್ಗೆ ಇದು ಮನೆಯಲ್ಲಿ ಬೇಯಿಸ್ತಂದ ಆಲೂಗಡ್ಡೆ ಉಪ್ಪಾಕಿ ಬೇಯಿಸ್ತೇವೆ ಮೇಡಮ್. ಸ್ವಲ್ಪ ಕ್ಯಾರೆಟ್ ತುರಿ, ಕ್ಯಾಬೇಜ್, ಓಕೆ, ಬೀಟ್ರೂಟ್, ಉಪ್ಪು ಹಾಕ್ತಿದ್ದೇನೆ ಮೇಡಮ್. ಇದು ಸ್ವಲ್ಪ ಅಂಟು ಬರಲಿಕ್ಕೆ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ತೇನೆ. ಪೊಟ್ಯಾಟೊ ಆಸ್ ಇಟ್ ಈಸ್ ಅದರಲ್ಲಿ ಅಂಟು ಬರುತ್ತೆ. ಇದು ಸ್ವಲ್ಪ ಬೇಕಾಗುತ್ತೆ. ಕರಿಬೇವು, ಹೌದು. ಇದು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಪುದೀನ ಸೊಪ್ಪು ಬೇಕಂತಿಲ್ಲ, ಆದರೆ ಫ್ಲೇವರ್ ಒಂದು ಸ್ವಲ್ಪ ಒಳ್ಳೇದು ಕೊಡಿ, ಡಿಫ್ರೆಂಟ್ ಆಗಿರುತ್ತೆ. ಹೌದು, ಅದರೊಂದು ಅರೋಮನೆ ತುಂಬ ಚೆನ್ನಾಗಿ. ಹೌದು. ಇದು ಬಾವಿ ರವೆ ಸಪ್ರ. ಇದು ಕಾರ್ನ್ಫ್ಲವರ್ ಮೇಡಮ್. ಅಂದರೆ ಆಲೂಗಡ್ಡೆಯಲ್ಲಿ ಅಂಟಿರ್ತದೆ, ಆದರೆ ಸ್ವಲ್ಪ ಸೊ ಎಲ್ಲ ಒಟ್ಟಿಗೆ ಬೈಂಡಿಂಗ್ ಆದರೆ ಟೆನ್ಷನ್ ಫ್ರೀ ಆಗಿ ಹಾಗೆ ಕಾಯಿಸ್ಬೋದು. ಅಂದರೆ ಊಟದ ಜೊತೆ ಚೆನ್ನಾಗಿ ಖಾರ ಸ್ವಲ್ಪ ಹಾಕ್ತಿದ್ದೇನೆ. ಅದಕ್ಕೆ ಸ್ಪೈಸ್ಗೆ ಏನಿಲ್ವಾ? ಖಾರ ಏನಿಲ್ಲ? ಉಂಟು ಮೇಡಮ್, ಇನ್ನೂ ಇದೆ. ನನಗೆ ತಾಳ್ಮೆ ಬೇಕು ಅಷ್ಟೇ. ಅರುಣರವರ ಅರಿಶಿನ. ಓಕೆ. ಅರುಣ ಅರಿಶಿನ ಪುಡಿ ಸಾಕು ಮೇಡಮ್. ಇನ್ನು ಮೆಣಸಿನ ಪುಡಿ, ಅರುಣ ಚಿಲ್ಲಿ ಪೌಡರ್. ಇದು ಸ್ವಲ್ಪ ಖಾರ ಆದರೆ ತೊಂದರೆ ಇಲ್ಲ ಮೇಡಮ್. ಸಾಕು. ಊಟದ ಜೊತೆ ಒಂದು ರಸಮ್ ಇದ್ರೆ ಗರಂ ಮಸಾಲ ಪುಡಿ. ಅರುಣ ಗರಂ ಮಸಾಲ ಪೌಡರ್ ಸಾಕು ಮೇಡಮ್. ಬೇರೆ ಪೆಪ್ಪರ್ ಪುಡಿ ಸ್ವಲ್ಪ. ಅರುಣ ಕರಿಮೆಣಸು ಸಾಕು ಮೇಡಮ್, ಸಾಕು. ಸ್ವಲ್ಪ ಜೀರಿಗೆ ಪುಡಿ, ಅಂದರೆ ಹುಡಿ ಎಲ್ಲ ಸ್ವಲ್ಪ ಹಾಕಿದ್ರೆ ಊಟ ಜೊತೆ ಚೆನ್ನಾಗಿ ಬರುತ್ತೆ. ಒಂದು ರಸಮ್ ಇದ್ದರೆ ಸ್ವಲ್ಪ ಧನಿಯಾ ಪುಡಿ ಕೊಡಿ.
ಸಾಕು. ಸ್ವಲ್ಪ ನೀರು ಕೊಡಿ ಮೇಡಮ್. ಸ್ವಲ್ಪ ಸಾಕು. ಇದು ಕಲಸಿ ಒಂದು 10 ನಿಮಿಷ ಬಿಟ್ರೆ ಅದರಲ್ಲಿ ನೀರು, ಅದರ ನೀರು ಬಿಟ್ಕೊಂಡು ಬೀಟ್ರೂಟ್ ಇದ್ದು, ಬೀಟ್ರೂಟ್ ಅಂಡ್ ಕ್ಯಾಬೇಜ್ ಎಲ್ಲ ಇರ್ತದೆ. ಸೊ ಹಾಗಾಗಿ ಇದು ತುಂಬಾ ನೀರೆಲ್ಲ ಹಾಕಿ ಸ್ವಲ್ಪ ಹೊತ್ತು ಬಿಡೋ ಹಾಗಿಲ್ಲ, ನೀರಾಗುತ್ತೆ ತಕ್ಷಣವೇ ಮಾಡ್ಕೊಳ್ಬೇಕು. ಸೊ ಇದು ಹೇಗೆ ಡೀಪ್ ಫ್ರೈಯಾ ಶಾಲೋನಾ? ಶಾಲೋ ಫ್ರೈ ಮೇಡಮ್. ಶಾಲೋ ಫ್ರೈ ತವ ಇಟ್ಕೊಂಡ್ಬಿಡ್ತೀವಿ. ಸೊ ನೀವು ಮೊದಲೇ ಕಾಷನ್ ಬೇರೆ ಕೊಡ್ತಾ ಇದ್ದೀರಿ ನೀರು ಬಿಟ್ಕೊಳ್ಳುತ್ತೆ ಅಂತ. ಆಯಿಲ್ ಹಾಕ್ಬೇಕಾ? ಸ್ವಲ್ಪ ಆಯಿಲ್ ಬೇಕಲ್ಲ? ಸ್ವಲ್ಪ ಹಾಕಿ. ಸೊ ಯಾವುದೇ ಈ ಥರದ್ದೆಲ್ಲ ಕಾಯಿಸ್ಕೊಳ್ಳುವಾಗ ಆಯಿಲ್ ಇಲ್ಲದ್ರೆ ಸಾಧ್ಯವೇ ಇಲ್ಲ. ಹಾಗಾಗಿ ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಸೊ ಈ ರೀತಿ ಅಂದರೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಖಾರ ಮಾಡ್ಕೊಂಡ್ರೆ ಅದು ಮಧ್ಯಾಹ್ನದ ಊಟಕ್ಕೆ, ಸ್ವಲ್ಪ ಮೀಡಿಯಂ ಸ್ಪೈಸ್ ಮಾಡ್ಕೊಂಡ್ರೆ ಈವ್ನಿಂಗ್ಗೆ ಚೆನ್ನಾಗಿರುತ್ತೆ. ಇದೇನಿಲ್ಲದ್ರೆ ಉಂಡೆ ಥರ ಮಾಡಿ ಕಡಲೆ ಹಿಟ್ಟಿಂದ ಅದ್ದಿ ಎಣ್ಣೆಯಲ್ಲಿ ಬಿಡ್ಬೋದಲ್ಲ, ಅದು ಬೋಂಡ ಆಯ್ತು. ಹೌದು, ಇದು ಊಟ ಜೊತೆ. ಗ್ಯಾಸ್ ಸ್ಲೋ ಇತ್ತು ಮೇಡಮ್. ಸೊ ಇದು ಆಲ್ರೆಡಿ ಪೊಟ್ಯಾಟೊ ಬೆಂದಿರೋದ್ರಿಂದ ಹೆಚ್ಚು ಹೊತ್ತು ಬೇಡ, ಬಾಕಿದೆಲ್ಲ ತುರಿಗಳಾದ್ರಿಂದ ಅದು ಬೇಗ ಬೇಯುತ್ತೆ ಅಲ್ಲ. ಸೊ ಇವತ್ತಿನ ನಿಮ್ಮ 2 ರೆಸಿಪಿ ಕೂಡ ಸೊ ಇದು ಒಂದಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಪಿಜ್ಜಾ ಅಂತ ಹೇಳಿದ್ರೆ ಮಕ್ಕಳೇ ಅಲ್ಲ, ಈಗ ಆ್ಯಕ್ಚುಲಿ ದೊಡ್ಡವರು ಯಾವ ವಯಸ್ಸಿನವ್ರಿಗೂ ಕೂಡ ಪಿಜ್ಜಾ ಅಂದರೆ ಅದೊಂದು ಕ್ರೇಜ್ ಆಗಿ ಹೋಗಿದೆ. ಸೊ ಅದು ಹೊರಗಿನ ಬೇರೆ ರಾಷ್ಟ್ರದ್ದು ನಾವು ತಗೊಳ್ಳೋ ಬದಲು ನಮ್ಮ ರಾಷ್ಟ್ರದಲ್ಲಿ ಇದನ್ನು ಇಂಡಿಯನೈಸ್ಡ್ ನೀವು ಮಾಡಿ ಅದನ್ನು ಕೊಟ್ಟಿದ್ದೀರಿ. ಸೊ ನೋಡ್ಬೇಕು ಹೇಗಿರುತ್ತೆ. ನನಗೆ ಅದು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ನಾನು ಪಿಜ್ಜಾ ತಿನ್ನೋದಕ್ಕೆ. ಈ ರೀತಿಯಾಗಿ ತುಂಬ ತೆಳುವಾಗಿ ತಟ್ಟಿ ಹಾಕ್ಕೊಂಡ್ರೆ ಮಧ್ಯಾಹ್ನದ ಊಟಕ್ಕೆ ಚೆನ್ನಾಗಿರುತ್ತೆ. ವಡೆ ಎಲ್ಲ ಆದರೆ ಕೆಲವರು ತುಂಬ ಡೀಪ್ ಫ್ರೈಡ್ ಐಟಮ್ ಬೇಡ ಅಂತ ಅನ್ನೋರು ಈ ರೀತಿಯಾಗಿ ಶಾಲೋ ಫ್ರೈ ಮಾಡ್ಕೊಂಡು ತಿನ್ಬೋದು. ನೋಡೋದಕ್ಕೆ ಈಗ ತಟ್ಟನೆ ಕಟ್ಲೆಟ್ ಥರ ಕಾಣ್ತಾ ಇಲ್ಲ, ನನಗೆ ವಡೆ ಥರ ಕಾಣ್ತಾ ಇದೆ. ಆಗಿದೆ ಮೇಡಮ್. ತೆಗೆದ? ಹೌದು. ಗ್ಯಾಸ್ ಆಫ್ ಮಾಡ್ತೇನೆ. ಬಿಸಿಯಾದಂತಹ ವೆಜಿಟೇಬಲ್ ತವಾ ಫ್ರೈ. ಥ್ಯಾಂಕ್ ಯು. ಸೊ ಕಟ್ಲೆಟ್ ಹೋಗಿ ಈಗ ತವಾ ಫ್ರೈ ಆಯಿತು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಬಿಸಿ ಆದಂಥ ಕಟ್ಲೆಟ್ ಕಮ್ ತವಾ ಫ್ರೈ. ಸೊ ಇದು ತವಾದಲ್ಲಿ ಮಾಡಿದ್ದಾರೆ, ಬಟ್ ಇದು ನೋಡೋದಕ್ಕೆ ವಡಾ ಥರ ಕಾಣ್ತಾ ಇದೆ. ಯಾಕೆಂತೇಳಿದರೆ ತೆಳುವಾಗಿ ಮಾಡಿದ್ದಾರೆ. ತೀರಾ ದಪ್ಪ ಇದ್ದರೆ ಅದು ಈವ್ನಿಂಗ್ ಸ್ನ್ಯಾಕಿಗೆ ಹೇಳಿ ಮಾಡಿಸಿದ್ದು. ಇದು ತೆಳ್ಳಗೆ ಹಾಗೆ ಕ್ರಿಸ್ಪಿಯಾಗಿ ಮಾಡ್ಕೊಂಡಿರೋದ್ರಿಂದ ಇದು ಮಧ್ಯಾಹ್ನದ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮಿಕ್ಸ್ಡ್ ವೆಜಿಟೇಬಲ್ ಕಟ್ಲೆಟ್ ತಯಾರಿಸೋ ವಿಧಾನ: ಮೊದಲು ಬೇಯಿಸಿ ಕಿವುಚಿದ ಆಲೂಗಡ್ಡೆಗೆ ಕ್ಯಾರೆಟ್ ತುರಿ, ಕ್ಯಾಬೇಜ್, ಬೀಟ್ರೂಟ್ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಹಿಟ್ಟು, ಕರಿಬೇವು, ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು, ಬಾಂಬೆ ರವೆ, ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ಕರಿಮೆಣಸಿನ ಪುಡಿ, ಜೀರಿಗೆ ಹಾಗೂ ಧನಿಯಾ ಪುಡಿ,
ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ವಡೆ ರೀತಿ ತಟ್ಟಿ ಕಾಯಿಸಿಕೊಳ್ಳಿ. ಈಗ ತಯಾರಾಯಿತು ಬಿಸಿ ಬಿಸಿಯಾದ ಮಿಕ್ಸ್ಡ್ ವೆಜಿಟೇಬಲ್ ಕಟ್ಲೆಟ್. ಎಸ್ ಮೇಡಮ್. ಸೊ ಫಸ್ಟ್ ಈಗ ಐ ಗೆಸ್ ಪಿಜ್ಜಾ ಟೇಸ್ಟ್ ನೋಡೋಣ. ಓಕೆ, ಟೇಸ್ಟ್ ಮಾಡಿ ಮೇಡಮ್. ತಗೊಳ್ಳಿ ನೀವು ಮಾಡಿ. ನಾನು ಪೀಸ್ ತಗೊಳ್ತೀನಿ, ತಗೊಳ್ಳಿ. ನೀವು ತಿನ್ನಿ. ಒಳ್ಳೆ ಪೀಸ್ ಬಂದಿದೆ ಆ್ಯಕ್ಚುಲಿ, ಸೂಪರ್. ಸೊ ಸ್ವಲ್ಪ ಹೊತ್ತು ಇಟ್ಟರೆ ಇನ್ನೂ ಅದು ಸ್ವಲ್ಪ ಫ್ಲಫಿಯಾಗಿ ಬರ್ಬೋದು. ಬೇಯಿಸಿಲ್ದಿದ್ರೆ ನಾವು ಮೈದಾ ಹಿಟ್ಟಿನ ಮಾಡಿದ್ರೆ ಅದು ಸ್ವಲ್ಪ ಇಳಿಬೇಕು. ಇದು ಈಸಿಯಾಗಿ ಕಟ್ಟಾಗುತ್ತೆ. ಬಟ್ ಮೇಲೆದು ನೀವು ಏನೆಲ್ಲ ಹಾಕಿದ್ದೀರಲ್ಲ, ಎಕ್ಸಾಕ್ಟ್ ಪಿಜ್ಜಾ ಟೇಸ್ಟ್. ಸೊ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಮಂಗ ಮಾಡೋದು. ಸೊ ಕಮ್ಮಿ ವೆಚ್ಚದಲ್ಲಿ ಎಷ್ಟು ಬೇಕಷ್ಟು ತಿನ್ನಿ. ಪಿಜ್ಜಾಗೆ ನಾನು ಏನು ಚಿಕ್ಕ ಚಿಕ್ಕೆ ಮಾಡಲ್ಲ ಅಂತೇಳಿ. ಒಳ್ಳೆಯದಾಗಿದೆ, ತುಂಬ ಚೆನ್ನಾಗಿದೆ, ವೆರಿ ನೈಸ್. ಇದು ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ನೀವೇ ಮಾಡಿದ್ದು. ಸೊ ಇದು ಸಾಫ್ಟಾಗಿ ಬರುತ್ತೆ. ಆ್ಯಂಡ್ ಯಾಕೆ ಅಂತ ಹೇಳಿದ್ರೆ ಆಲೂಗಡ್ಡೆ ಹಾಕಿದ್ರಿ, ಸೊ ಸಾಫ್ಟ್ ಇದೆ. ಆ್ಯಂಡ್ ಎಲ್ಲ ವೆಜ್ಜೀಸ್. ಇದು ಊಟಕ್ಕೇ ಸೈ ಖಾರ ಖಾರ ಆಗಿ ಊಟಕ್ಕೆ ನಿಜವಾಗ್ಲೂ ಇದು ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಊಟಕ್ಕೆ ಅನ್ನ ಸಾರು ಅದ್ರ ಜೊತೆಗಿದ್ರೆ ಅಸ್ಸಮ್, ವೆರಿ ನೈಸ್. ಎರಡೂ ಕೂಡ ತುಂಬ ಚೆನ್ನಾಗಿದೆ. ಇದು ವೆರಿ ಇನ್ನೋವೇಟಿವ್, ನಂಗೆ ತುಂಬ ಹಿಡಿಸ್ತು. ಥ್ಯಾಂಕ್ ಯು ಮೇಡಮ್. ಸೊ ಒಳ್ಳೆ ಯಮ್ಮಿ ಟೇಸ್ಟಿ ಆ್ಯಂಡ್ ಹೋಮ್ ಮೇಡ್ ಪಿಜ್ಜಾ ಹೇಳ್ಕೊಡೋದಕ್ಕೆ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಥ್ಯಾಂಕ್ ಯು ಮೇಡಮ್. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ತಿಳಿಸ್ತಾ ರೈಸ್ ಮಿಲ್ಸ್ಲಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ನೆಕ್ಸ್ಟ್ ಟೈಮ್ ಬರುವಾಗಲೂ ಕೂಡ ಏನಾದರೂ ಇನೋವೇಟಿವ್ ರೆಸಿಪಿ ಫಸ್ಟ್ ಮನೇಲಿ ಟ್ರೈ ಮಾಡಿ, ಆಮೇಲೆ ನಮಗೆ ಬಂದು ಹೇಳ್ಕೊಡಿ. ಓಕೆ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಪಿಜ್ಜಾ ಅಂದರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥದ್ದು ಫ್ಯಾನ್ಸಿ ಟೈಪ್ ಒಂದು ಫುಡ್ ಆಗಿದ್ರೂ ಕೂಡ ಹೆಚ್ಚಾಗಿ ತಾಯಂದರು ಜಂಕ್ ಫುಡ್ ಬೇಡ ಬೇಡ ಅಂತ ಹೇಳ್ತಾರೆ. ಬಟ್ ಇದು ಹೆಲ್ದಿ ಆ್ಯಂಡ್ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡಿರುವಂಥದ್ದು. ಹಾಗೆಯೇ ಕಮ್ಮಿ ವೆಚ್ಚವೂ ಕೂಡ. ಇಲ್ಲದಿದ್ದರೆ ಒಂದು ಚಿಕ್ಕ ಈ ಪ್ಯಾನ್ ಪಿಜ್ಜಾ ತಗೊಳ್ಬೇಕು ಅಂತ ಹೇಳಿದ್ರೆ ತುಂಬ ಕಾಸ್ಟ್ಲಿ ಅನಿಸುತ್ತೆ. ಸೊ ಖಂಡಿತವಾಗ್ಲೂ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ since 1980. Postman Turdal, Calci Bright toothpaste and toothbrush, Lovemark Beauty Soap, McCoy Home Appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.